ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಇನ್ನು ಮಂಡ್ಯದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಂದಾಪುರದ ಲಿಂಕ್ ಈಗ ಕಂಡು ಬಂದಿರುವಂತದ್ದು. ಇದರ ಪರಿಣಾಮವಾಗಿ ಸಾಸ್ತಾನ ಟೋಲ್ ಗೇಟ್ ನ ಸಿಬ್ಬಂದಿಗಳನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಗಳು ಕೂಡ ಬರ್ತಾ ಇದೆ. ನಾಗಮಂಗಲದ ಕೊರೋನಾ ಪಾಸಿಟಿವ್ ಸೋಂಕಿತ ವ್ಯಕ್ತಿ ಈಗ ಉಡುಪಿಯಲ್ಲಿ ಸ್ಟೇ ಆಗಿದ್ದಾನೆ ಎನ್ನುವಂತ ಮಾಹಿತಿಗಳು ತಿಳಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಆತನಿಗೂ ಕುಂದಾಪುರಕ್ಕೂ ಲಿಂಕ್ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಸ್ತಾನ ಟೋಲ್ ಗೇಟ್ ಸಿಬ್ಬಂದಿಗೆ ಕ್ವಾರಂಟೈನ್ಗೆ ಸೂಚನೆಯನ್ನ ಕೊಡಲಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಸ್ತಾನದಲ್ಲಿರುವಂತಹ ಟೋಲ್ ಗೇಟ್ ಮೂಲಕ ಈತ ಪ್ರಯಾಣವನ್ನ ಮಾಡಿದಂತಹ ಲಾರಿ ಪಾಸ್ ಆಗಿತ್ತು. ಇದೇ ಟೋಲ್ ಗೇಟ್ ನ ಮೂಲಕ ಲಾರಿ ಪಾಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಟೋಲ್ ಗೇಟ್ ಸಿಬ್ಬಂದಿಗಳನ್ನ ಕ್ವಾರಂಟೈನ್ ನಲ್ಲಿ ಇರುವ ಹಾಗೆ ಸೂಚನೆ ಕೊಡಲಾಗಿದೆ. ಏಪ್ರಿಲ್ 22ರಂದು 4:55 ಸಂಜೆ 4:55 ಟೋಲ್ ಗೇಟ್ ನಲ್ಲಿ ಈ ಒಂದು ಲಾರಿ ಪಾಸ್ ಆಗ್ತಾ ಇರುವಂತಹ ದೃಶ್ಯಗಳು ಲಭಿಸಿರುವಂತದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಆ ಒಂದು ಲಾರಿ 4:55 18 ಸುಮಾರಿಗೆ ಈ ಒಂದು ಟೋಲ್ ಗೇಟ್ ಅನ್ನ ಪಾಸ್ ಆಗ್ತಾ ಇತ್ತು. ಸಿಸಿಟಿವಿಯಲ್ಲಿ ಸಮಯ ಹಾಗೂ ದಿನಾಂಕವನ್ನ ಪತ್ತೆ ಮಾಡಿದೆ ಜಿಲ್ಲಾಡಳಿತ. ಇದೀಗ ಆ ಒಂದು ಟೋಲ್ ಗೇಟ್ ನಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಅಂದ್ರೆ ಆ ಸಮಯದಲ್ಲಿ ಯಾರೆಲ್ಲ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಈಗ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ, ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಶ್ರೀಕಾಂತ್. ಗೌತಮ್, ಅಂದ್ರೆ ಇದು ಮತ್ತಷ್ಟು ಜಟಿಲವಾಗ್ತಾ ಇದೆಯಾ ಎನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪೆಟ್ರೋಲ್ ಪಂಪ್ ಅನ್ನ ಸೀಲ್ ಮಾಡಲಾಗಿತ್ತು, ಜೊತೆಗೆ ಅಲ್ಲಿನ ಸಿಬ್ಬಂದಿಗಳನ್ನ ಕ್ವಾರಂಟೈನ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಲಭಿಸಿದೆ. ಇದೀಗ ಟೋಲ್ ಗೇಟ್ ನ ಸಿಬ್ಬಂದಿಗಳನ್ನ ಕೂಡ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಗೌತಮ್, ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿದ್ರೆ ಇದೀಗ ಉಡುಪಿ ಜಿಲ್ಲೆಯೇ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಆತನ ಸಂಪರ್ಕಕ್ಕೆ ಯಾರು ಬಂದಿದ್ರು ಅಂತ ಒಂದು ಜಿಲ್ಲೆಗೆ ಒಳಪಟ್ಟಿರ್ತಕ್ಕಂತಹ ಒಟ್ಟೊಂದು 14 ಮಂದಿಯನ್ನ ಈಗ ಜಿಲ್ಲೆಯಲ್ಲಿ ಏನೊಂದು ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ನ ಮಾಲೀಕರು ಸೇರಿದಂತೆ 7 ಮಂದಿ ಸಿಬ್ಬಂದಿಗಳನ್ನ ಮತ್ತೆ ಸಾಸ್ತಾನ ಟೋಲ್ ಗೇಟ್ ನ 7 ಮಂದಿ ಸಿಬ್ಬಂದಿಗಳನ್ನ ಈಗಾಗಲೇ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಗೌತಮ್, ಏನಂತ ಹೇಳಿದ್ರೆ ಈತ ಮುಂಬೈನಿಂದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಖರ್ಜೂರ ಸಾಗಾಟದ ಲಾರಿಯಲ್ಲಿ ಬಂದ ಸೋಂಕಿತ್ನು. ಏಪ್ರಿಲ್ 21ರ ಸಂಜೆ ಏನೊಂದು 4:55 ಶಿರೂರು ಚೆಕ್ ಪೋಸ್ಟ್ ಅನ್ನ ಪಾಸ್ ಆಗ್ತಾನೆ. ತನ್ನ ಮೂಲಕ ಸಾಗಿ ಟ್ರಾಸಿ ತಲ್ಲೂರು ಮಾರ್ಗವಾಗಿ ಸಾಕಷ್ಟು ಸಂಜೆ 6:46 ಸುಮಾರಿಗೆ ಏನೊಂದು ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ಗೆ ಬರ್ತಾನೆ. ಬಳಿಕ ಆತನ ಲಾರಿಯ ಹಿಂದ್ಗಡೆನೆ ಮತ್ತೆರಡು ಲಾರಿಗಳು ಕೂಡ ಅಲ್ಲಿಗೆ ಬರ್ತದೆ. ಉಳಿದ 2 ಲಾರಿಗಳು ಅದೇ ಪೆಟ್ರೋಲ್ ಬಂಕ್ ನಲ್ಲಿ ಏನೊಂದು ಡೀಸೆಲ್ ಅನ್ನು ತುಂಬಿಸ್ಕೊಳ್ತದೆ. ಆದ್ರೆ ಏನೊಂದು ಸೋಂಕಿತ ವ್ಯಕ್ತಿ ಪ್ರಯಾಣಿಸ್ತಿರ್ತಕ್ಕಂಥ ಲಾರಿ ಏನೊಂದು ಡೀಸೆಲ್ ಅನ್ನ ತುಂಬಿಸ್ಕೊಳ್ಳೋದಿಲ್ಲ. ಆ ಬಳಿಕ ಅವರು ಅಲ್ಲಿಂದ ಅಂತ ಹೇಳಿದ್ರೆ ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ನಿಂದ ಪಾಸ್ ಆಗಿ ಮುಂದೆ ಸಾಗ್ತಾರೆ. ಮತ್ತೆ ರಾತ್ರಿ 9:45 ಸುಮಾರಿಗೆ ಮತ್ತೆ ಅವರು ವಾಪಸ್ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ನ ಒಳಗಡೆ ಬರ್ತಾರೆ. ಅಂತ ಹೇಳಿದ್ರೆ 3 ಲಾರಿಗಳು ಕೂಡ ಪೆಟ್ರೋಲ್ ಬಂಕ್ ನ ಒಳಗಡೆ ಬಂದು ಅಲ್ಲಿ ಒಂದು ವಿಶ್ರಾಂತಿಯನ್ನು ಪಡಿತಾರೆ. ಬಳಿಕ ಏನೊಂದು ಬೆಳಗಿನ ಜಾವ ಅಂತ ಹೇಳಿದ್ರೆ 3:30 ಸುಮಾರಿಗೆ ಅವರು ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ಅನ್ನ ಪಾಸ್ ಆಗ್ತಾರೆ. ಬೆಳಗ್ಗೆ 3:38 ಸುಮಾರಿಗೆ ಅವರು ಸಾಸ್ತಾನ ಚೆಕ್ ಪೋಸ್ಟ್ ಅನ್ನ ತಲುಪ್ತಾರೆ. ಗೌತಮ್, ಓಕೆ, ಅಂದ್ರೆ ನಾವು ಸಾಮಾನ್ಯವಾಗಿ ಕ್ವಾರಂಟೈನ್ ಯಾರನ್ನ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಗಳನ್ನ, ಅಂದ್ರೆ ಈವರೆಗೆ ಆಗಿರುವಂತಹ ಪ್ರಕರಣಗಳಲ್ಲಿ ನಾವು ಗಮನಿಸಿದ್ರೆ ಯಾರೆಲ್ಲ ಈ ರೀತಿ ಸೋಂಕಿತ ವ್ಯಕ್ತಿಗಳಿರ್ತಾರೆ ಅವರ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಬಂದವರನ್ನ ಒಂದು ಕ್ವಾರಂಟೈನ್ ಮಾಡಲಾಗ್ತಾ ಇದ್ದಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ವಿ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಟ್ರಕ್ ನಲ್ಲಿದ್ದಂತಹ ವ್ಯಕ್ತಿಯ ನೇರ ಸಂಪರ್ಕಕ್ಕೆ ಇಲ್ಲಿನ ಸಿಬ್ಬಂದಿಗಳು ಏನಾದ್ರು ಬಂದಿದ್ರಾ, ಅವರ ಜೊತೆಗೆ ಮಾತುಕತೆಯನ್ನ ಏನಾದ್ರು ಮಾಡಿದ್ರಾ, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ?
ಗೌತಮ್, ಇಲ್ಲಿ ಮೇಲ್ನೋಟಕ್ಕೆ ಗಮನಿಸಿದಂತೆ ಅಂತ ಯಾವುದೇ ಬೆಳವಣಿಗೆ ಕೂಡ ಸಾಧ್ಯವಾಗಿರ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಅವರು ನೇರವಾಗಿ ಡೀಸೆಲ್ ಅನ್ನು ತುಂಬಿಕೊಂಡು ಅಲ್ಲೇ ಪೆಟ್ರೋಲ್ ಬಂಕ್ ನಲ್ಲಿ ಸ್ನಾನ ಮಾಡಿ ಅಲ್ಲೇ ಉಪಹಾರವನ್ನು ಮುಗಿಸಿ ಅವರು ಮತ್ತೆ ವಾಪಸ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಆ ಹಿನ್ನೆಲೆಯಲ್ಲಿ ನೇರವಾಗಿ ಯಾರು ಕೂಡ ಆತನೊಂದಿಗೆ ಸಂಪರ್ಕವನ್ನ ಇಟ್ಟುಕೊಂಡಿರ್ಲಿಲ್ಲ ಅಂತಕ್ಕಂಥದ್ದು ಇದೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಆದ್ರೆ ಅಂತ ಹೇಳಿದ್ರೆ ಅದೇ ದಿನ ರಾತ್ರಿ ಯಾವ ಸಿಬ್ಬಂದಿಗಳು ಅಲ್ಲಿದ್ರು ಅವರನ್ನ ಕ್ವಾರಂಟೈನ್ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಮತ್ತು ಸಾಸ್ತಾನ ಟೋಲ್ ನಲ್ಲಿಯೂ ಕೂಡ ಅಂತ ಹೇಳಿದ್ರೆ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಅಳವಡಿಸಿದ್ರ ಅಂದಾಗಿ ಅಲ್ಲಿ ಯಾವುದೇ ಕೂಡ ತಪಾಸಣೆ ಕೂಡ ನಡೆದಿರ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಅವರು ಕೂಡ ಅಂತ ಹೇಳಿದ್ರೆ ಅಲ್ಲಿ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಮತ್ತು ಜಿಲ್ಲಾಡಳಿತವು ಕೂಡ ಈ ಬಗ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಏನೊಂದು ಜಿಲ್ಲೆಯ ಜನತೆಗೆ. ಈ ಒಂದು ಮಂಡ್ಯ ಮೂಲದ ವ್ಯಕ್ತಿಯ ಒಂದು ಹಿನ್ನೆಲೆಯಲ್ಲಿ ಯಾರು ಕೂಡ ಏನೋ ಒಂದು ಭಯಭೀತರಾಗಬಾರ್ದು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತ ಕಠಿಣ ಕ್ರಮಗಳನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ನೆರವೇರ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಆತ ನೇರವಾಗಿ ಸಂಪರ್ಕಕ್ಕೆ ಯಾರೊಂದಿಗೂ ಬಂದಿರಲಿಲ್ಲ. ಹೀಗಾಗಿ ಯಾರು ಕೂಡ ಅಷ್ಟೊಂದು ಆತಂಕ ಒಳಪಡುವ ಸಂಗತಿ ಇಲ್ಲ ಅಂತಕ್ಕಂಥದ್ದು ಇದೀಗ ಜಿಲ್ಲಾಡಳಿತದ ಒಂದು ಆದೇಶವಾಗಿರ್ತಕ್ಕಂಥದ್ದು. ಗೌತಮ್, ಎಸ್, ಇನ್ನು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಎಲ್ಲಾದ್ರೂ ಈ ರೀತಿಯ ಸನ್ನಿವೇಶಗಳು ಅಥವಾ ಘಟನೆಗಳು ಆಗಿದ್ದಾವ, ನಿಲ್ಲುವಂಥದ್ದು ಅಥವಾ ದಾರಿಯನ್ನ ಕೇಳುವಂತ ಸಂದರ್ಭಗಳು? ಅಂದ್ರೆ ನಾವು ಯಾವುದನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಅಂದ್ರೆ ಅಂತ ಸಂದರ್ಭದಲ್ಲಿ ಬೇರೆ ಎಲ್ಲಾದ್ರೂ ಈತನ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಇದೆಯಾ? ಜಿಲ್ಲಾಡಳಿತದಿಂದ ಈ ಬಗ್ಗೆ ಏನಾದ್ರೂ ಸ್ಪಷ್ಟವಾದ ಮಾಹಿತಿ, ಅಂದ್ರೆ ಬಹುಶಃ ಇಡೀ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪ್ತಿಯಲ್ಲಿ ಏನಾದ್ರೂ ಇದೆಯಾ ಅನ್ನುವಂಥದ್ದು ಶ್ರೀಕಾಂತ್ ಈಗ? ಗೌತಮ್, ಇಲ್ಲಿ ಬಹು ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕಾಗ್ತದೆ. ಯಾಕಂದ್ರೆ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ನಿನ್ನೆ ಸಂಜೆಯಿಂದಲೂ ಕೂಡ ಗಂಗೊಳ್ಳಿ ಪೊಲೀಸ್ ಆಗಿರ್ಬೋದು ಮತ್ತು ಕುಂದಾಪುರ ಪೊಲೀಸ್ ಆಗಿರ್ಬೋದು ಮರವಂತೆಯಿಂದ ಅಂತ ಹೇಳಿದ್ರೆ ಶಾಸ್ತನವರೆಗಿನ ಎಲ್ಲಾ ಪೆಟ್ರೋಲ್ ಬಂಕ್ ಗಳ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲನೆಯನ್ನ ನಡೆಸಿದ್ರು. ಆ ವೇಳೆಯಲ್ಲಿ ಏನೋ ಒಂದು 5:19ಕ್ಕೆ ಆ ಲಾರಿ ಅಂತ ಹೇಳಿದ್ರೆ ತ್ರಾಸಿ ಪೆಟ್ರೋಲ್ ಬಂಕ್ ನ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗಿತ್ತು. ಆದ್ರೆ ಒಂದು 7-8 ಕಿಲೋಮೀಟರ್ ದೂರದ ತಲ್ಲೂರಿಗೆ ಬರುವಾಗ ಅದು ಸಾಕಷ್ಟು ಅಂತ ಹೇಳಿದ್ರೆ 45 ನಿಮಿಷಗಳಷ್ಟು ಕಾಲ ತೆಗೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಜನರು ಕೂಡ ಭಯಭೀತರಾಗಿದ್ದಾರೆ. ಅಂತ ಹೇಳಿದ್ರೆ ಒಂದು 7-8 ಕಿಲೋಮೀಟರ್ ಆಗುವಾಗ ಒಂದು 45 ನಿಮಿಷ ಬೇಕಾಗಬಹುದಾ ಅಂತಕ್ಕಂಥದ್ದು ಇದೀಗ ಎಲ್ಲರಲ್ಲಿ ಕೂಡ ಇದ್ದಿರತಕ್ಕಂಥ ಪ್ರಶ್ನೆಗಳು. ಆದ್ರೆ ಈ ಬಗ್ಗೆ ಸಾಕಷ್ಟು ತನಿಖೆ ಆಗ್ಬೇಕಿದೆ. ಅಂತ ಹೇಳಿದ್ರೆ ತಾಸಿಯಿಂದ ತಲ್ಲೂರು ಮಧ್ಯೆ ಎಲ್ಲೋ ಅವರು ಲಾರಿಯನ್ನು ನಿಲ್ಲಿಸ್ಕೊಂಡು ಅಲ್ಲಿಯೂ ಕೂಡ ವಿಶ್ರಾಂತಿ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ. ಗೌತಮ್, ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಬೆಳಗ್ಗಿನ ವೇಳೆ ನಾವು ಗಮನಿಸಿದ್ವಿ ಆತ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ತುಂಬಿಸಿಕೊಂಡಿದ್ದಂತಹ ಒಂದು ಪೆಟ್ರೋಲ್ ಪಂಪ್ ಅನ್ನ ಸೀಲ್ ಡೌನ್ ಮಾಡಲಾಗಿತ್ತು. ಅಲ್ಲಿನ ಸಿಬ್ಬಂದಿಗಳನ್ನ ಕೂಡ ಕ್ವಾರಂಟೈನ್ ಮಾಡಲಾಗಿತ್ತು. ಇದೀಗ ಬರ್ತಾ ಇರುವಂತಹ ಡೀಟೇಲ್ಸ್, ಆ ಒಂದು ಟ್ರಕ್ ಏನಿದೆ ಖರ್ಜೂರವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಟ್ರಕ್ ಪಾಸ್ ಆಗಿರುವಂತಹ ಸಾಸ್ತಾನ ಟೋಲ್ ಗೇಟ್ ನ ಸಿಬ್ಬಂದಿಗಳನ್ನ ಕೂಡ ಈಗ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಟೋಲ್ಗೇಟ್ನ ಸಿಬ್ಬಂದಿಗಳ ಜೊತೆಗೆ ಆ ಒಂದು ಸೋಂಕಿತ ವ್ಯಕ್ತಿ ಮಾತನಾಡಿದ್ದ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಟೋಲ್ಗೇಟ್ನ ಸಿಬ್ಬಂದಿಗಳನ್ನ ಕೂಡ ಈಗ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಟೋಲ್ಗೇಟ್ನಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಂತಹ ಅಂದ್ರೆ 21/4/2020 ಏಪ್ರಿಲ್ 21ರಂದು ಸಂಜೆಯ ವೇಳೆಗೆ ಅಲ್ಲಿ ಕರ್ತವ್ಯ ನಿರತರಾಗಿದ್ದಂತಹ 6 ಮಂದಿ ಸಿಬ್ಬಂದಿಗಳನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ತೆಕ್ಕಟ್ಟೆಯಲ್ಲಿರುವಂತಹ ಪೆಟ್ರೋಲ್ ಬಂಕಿನ 7 ಸಿಬ್ಬಂದಿಗಳಿಗೂ ಕೂಡ ಕ್ವಾರಂಟೈನ್ ಅನ್ನು ವಿಧಿಸಲಾಗಿದೆ. ಪೆಟ್ರೋಲ್ ಪಂಪ್ ಈಗಾಗಲೇ ಸೀಲ್ ಡೌನ್ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಪಂಪ್ ನಲ್ಲಿ ಆತ ಕೆಲ ಕಾಲ ಉಳಿದುಕೊಂಡು ವಿಶ್ರಾಂತಿಯನ್ನ ಪಡೆದುಕೊಂಡಿದ್ದ. ನಾವು ಸಾಮಾನ್ಯವಾಗಿ ಗಮನಿಸುವಂತಹ ದೃಶ್ಯಗಳಿದು. ಅಂದ್ರೆ ಸುದೀರ್ಘ ಒಂದು ಅವಧಿಯ ಪ್ರಯಾಣವನ್ನ ಮಾಡುವಂತಹ ಟ್ರಕ್ಗಳಿರ್ಬೋದು ಅಥವಾ ಸರಕು ಸಾಗಾಟ ವಾಹನಗಳು ಇಂಧನವನ್ನು ತುಂಬಿಸುವಂತಹ ವೇಳೆ ಕೆಲವೊಂದು ಸಮಯಾವಕಾಶಗಳು ಸಿಗುತ್ತೆ. ಅಂತಹ ಪೆಟ್ರೋಲ್ ಪಂಪ್ಗಳ ಅಂದ್ರೆ ಮುಖ್ಯವಾಗಿ ಪಾರ್ಕಿಂಗು ಕೂಡ ಸ್ಥಳಾವಕಾಶ ಬೇಕಾಗುತ್ತೆ. ಅಂತಹ ಪ್ರದೇಶಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ಒಂದು ಊಟೋಪಚಾರವನ್ನು ಮಾಡುವಂಥದ್ದಿರ್ಬೋದು ಅಥವಾ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದಿರ್ಬೋದು ಇತ್ಯಾದಿಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ತೆಕ್ಕಟ್ಟಿಯಲ್ಲಿ ಕೂಡ ಇದೇ ಒಂದು ಸನ್ನಿವೇಶ ಆಗಿರುವಂಥದ್ದು. ಒಂದು ಟ್ರಕ್ ಏನಿದೆ ಅದಕ್ಕೆ ಡೀಸೆಲ್ ಅನ್ನು ತುಂಬಿಸುವಂತಹ ಅವಶ್ಯಕತೆ ಇತ್ತು. ಹೀಗಾಗಿ ಪೆಟ್ರೋಲ್ ಪಂಪ್ನ ಮುಂಭಾಗದಲ್ಲಿ ವಾಹನವನ್ನು ನಿಲ್ಲಿಸಿದ್ರು. ಇಂಧನವನ್ನು ತುಂಬಿಸಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆದುಕೊಂಡು ಅಲ್ಲೇ ಒಂದು ಉಪಹಾರವನ್ನು ಕೂಡ ಸೇವನೆ ಮಾಡುವಂತಹ ಕೆಲಸಗಳನ್ನ ಅಲ್ಲಿ ಮಾಡಿದ್ರು. ಆ ಬಳಿಕ ನೇರವಾಗಿ ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಈ ಮಧ್ಯೆ ಇದ್ದಂತಹ ಒಂದು ಆತಂಕ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇವರ ಟ್ರಾವೆಲ್ ಹಿಸ್ಟರಿ ಇದೆಯಾ, ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯೊಳಗೆ ಎಲ್ಲಾದರೂ ಇವರು ವಾಹನವನ್ನು ನಿಲುಗಡೆ ಮಾಡುವಂಥದ್ದು ಇರ್ಬೋದು ಅಥವಾ ಏನಾದರೂ ಕಾರಣಕ್ಕಾಗಿ ನಿಲ್ಲಿಸಿರುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಉದ್ಭವ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಕೂಡ ಡೀಟೇಲ್ಸ್ ಬರ್ತಾ ಇದೆ. ಇನ್ನು ವಾಹನದಲ್ಲಿ ನೇರವಾಗಿ ಸಾಗಿ ಆತ ಸೋಂಕಿತ ವ್ಯಕ್ತಿ ಏನಿದ್ದಾನೆ ಚೆನ್ನರಾಯಪಟ್ಟಣದಲ್ಲಿ ಇಳಿದಿದ್ದ. ಅಲ್ಲಿಂದ ತನ್ನ ಸಂಬಂಧಿಕರ
ಕಾರಿನಲ್ಲಿ ತನ್ನ ಊರು ಮಂಡ್ಯದ ನೆಲಮಂಗಲಕ್ಕೆ ತೆರಳಿದ್ದ ಎನ್ನುವಂತ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಈ ಮಧ್ಯೆ ಬೇರೆ ಎಲ್ಲೂ ಕೂಡ ವಾಹನ ನಿಲುಗಡೆಯಾಗಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಒಂದು ಸಮಾಧಾನವನ್ನು ತರ್ತಾ ಇರುವಂತಹ ವಿಚಾರ. ಎಸ್, ಮಂಗಳೂರಿನಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎನ್ನುವಂತ ಡೀಟೇಲ್ಸ್ ಈಗ ಬರ್ತಾ ಇದೆ. ಕರೆ ಮಾಡಿದ್ರು, ಅವಶ್ಯಕತೆ ಇತ್ತು, ಒಬ್ಬ ವ್ಯಕ್ತಿ ಬಿದ್ದು ಗಾಯಗೊಂಡಿದ್ರು, ಅವರನ್ನ ಆಸ್ಪತ್ರೆಗೆ ಸಾಗಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಆ ಹಿನ್ನೆಲೆಯಲ್ಲಿ 108 ಆಂಬ್ಯುಲೆನ್ಸ್ಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನ ಸಿಬ್ಬಂದಿಗಳು ಉಡಾಫಿಯಿಂದ ವರ್ತಿಸಿದ್ದಾರೆ, ಮಾತ್ರ ಅಲ್ಲ ಸ್ಪಂದನೆಯನ್ನು ಕೂಡ ಕೊಟ್ಟಿಲ್ಲ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಗಾಯಗೊಂಡು ಬಿದ್ದಿದ್ದಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸೋದಿಕ್ಕೆ ಸ್ಥಳೀಯರು ಕರೆಯನ್ನ ಮಾಡಿದ್ರು, ಆದರೆ ಸ್ಥಳೀಯರ ದೂರವಾಣಿ ಕರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ಲಿಲ್ಲ. ಆಂಬ್ಯುಲೆನ್ಸ್ ಚಾಲಕರು ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು. ಇದು ಮಂಗಳೂರಿನ ಹೊಯ್ಗೆ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ. ಕೊನೆಗೆ ಗಾಯಗೊಂಡಿದ್ದಂತಹ ವ್ಯಕ್ತಿಯನ್ನ ಪೊಲೀಸ್ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇಲ್ಲಿ ಕೊನೆಗೆ ಮಾನವೀಯತೆಯನ್ನ ಮೆರೆದಿರುವಂತವರು ಪೊಲೀಸರು ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಪಾಂಡೇಶ್ವರದ ಪೊಲೀಸ್ ಠಾಣೆಯ ವಾಹನದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸಗಳಾಗಿದೆ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಕ್ಕೆ ಹೊಯ್ಗೆ ಬಜಾರ್ನ ಸ್ಥಳೀಯರಾಗಿರುವಂತಹ ಕವಿತಾ ವಾಸು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ಏನಿದು ವಿಚಾರ, ಅಂದ್ರೆ ಏನಾಗಿತ್ತು ವ್ಯಕ್ತಿಗೆ ಅನ್ನುವಂಥದ್ದು, ನೀವು ಯಾವಾಗ ಕರೆಯನ್ನ ಮಾಡಿದ್ರಿ ಆಂಬ್ಯುಲೆನ್ಸ್ಗೆ ಅನ್ನುವಂಥದ್ದು? ಆಂಬ್ಯುಲೆನ್ಸ್ಗೆ ಅಂದ್ರೆ ಅಲ್ಲಿ ಒಂದು ಏಜ್ ಆದವರು, ಅಂದ್ರೆ ಒಂದು 65 ಇಯರ್ಸ್ ಆಗ್ಬಹುದು. ಅವರು ಮತ್ತೆ ಅವರ ಮೊಮ್ಮಗ ಒಂದು ಅಲ್ಲಿ ಡಾಕ್ಟರ್ ಹತ್ತಿರ ಹೋಗಿ ಬರುವವರು. ಅಲ್ಲಿ ಹೊಯ್ಗೆ ಬಜಾರ್ ನಂದ ಶಾಪಿನ ಹತ್ತಿರ ಡಾಕ್ಟರ್ ಇದ್ದಾರೆ. ಅವರ ಹತ್ರ ಹೋಗಿ ಬರುವವರು ಸಡನ್ ಆಗಿ ನಂದ ಸೋಡಾ ಫ್ಯಾಕ್ಟರಿ ಹತ್ತಿರ ಬಿದ್ರು. ಬೀಳುವಾಗ ಅಲ್ಲೇ ಜನ ಎಲ್ಲ ಡಾಕ್ಟರ್ಗೆ ಕರೆದ್ರು. ಡಾಕ್ಟರ್ ಬಂದು ಬಿದ್ದವರನ್ನು ಒಂದು ಟ್ರೀಟ್ಮೆಂಟ್ ಮಾಡಿದ್ದು. ಅವರು ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್, ಅವರಿಗೆ ಸಡನ್ ಆಂಬ್ಯುಲೆನ್ಸ್ ಫೋನ್ ಮಾಡಿ ಅಂತ ಹೇಳಿದ್ರು. ಆಂಬ್ಯುಲೆನ್ಸ್ಗೆ 108ಗೆ ಫೋನ್ ಮಾಡುವಾಗ ಕೂಡ 108ನವರು ಕನೆಕ್ಟ್ ಆಗುದಿಲ್ಲ. ಅವರಿಗೆ 3-4 ಸತಿ ನಾವು ಕನೆಕ್ಟ್ ಆಗುದಿಲ್ಲ. ನಂದಾಸಿನವರು ಪ್ರದೀಪ್ ಕುಮಾರ್ ಕೂಡ ಅವರ ಓನರ್ ಕೂಡ ಫೋನ್ ಮಾಡಿದ್ರು, ಅವರಿಗೆ ಸಹ ಕನೆಕ್ಟ್ ಆಗುದಿಲ್ಲ. ನೆಕ್ಸ್ಟ್ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ 100ಗೆ ಫೋನ್ ಮಾಡಿ ಅಲ್ಲಿಂದ ಅವ್ರಿಗೆ ಹೇಳಿದ್ದು. ಅವರು ಹೇಳಿದ್ರು ಫೋನ್ ಆಂಬ್ಯುಲೆನ್ಸ್ಗೆ ಮಾಡಿ ಮ್ಯಾಮ್ 108 ಮಾಡಿ ಅಂತ. ಸರ್ ನಾವು ಮಾಡಿದ್ದೇವೆ, ಅಲ್ಲಿಂದ ಕನೆಕ್ಟ್ ಏನು ಇದು ಬರುದಿಲ್ಲ ರೆಸ್ಪಾನ್ಸಿಬಲ್ ನಮ್ಗೆ ಅಂತ ಹೇಳಿದಕ್ಕೆ ಅವರು ಕನೆಕ್ಟ್ ಮಾಡಿ ಆಂಬ್ಯುಲೆನ್ಸ್ನವರಿಂದ ನಮ್ಗೆ ಫೋನ್ ಬಂತು. ಎಲ್ಲಿಂದ, ಯಾರು ಮಾತಾಡೋದು, ನಿಮ್ಮ ಹೆಸರು ಏನು, ಯಾವ ಜಿಲ್ಲೆ, ನಿಮ್ಮ ಫೋನ್ ನಂಬರು, ನಿಮ್ಮ ಗಂಡನ ಹೆಸರು ಎಲ್ಲ ಡೀಟೇಲ್ಸ್ ಕೊಡಿ ಅಂತ. ಆದ್ರೂ ನಾವು ಒಂದು ಪರಿಸ್ಥಿತಿ ವಿಕೋಪದಲ್ಲಿರುವಾಗ ನಾವು ಹೇಳಿದ್ದೇವೆ ಕವಿತಾ ವಾಸು ಫೋನ್ ನಂಬರು ಹೇಗೆ ಬರ್ತಾರೆ ಅಂತ ಎಲ್ಲ ಹೇಳಿದ್ದೇವೆ. ಓಕೆ, ಆಮೇಲೆ ಏನು ಹೇಳಿದ್ರು ಅಂತ? ಎಸ್, ಆ ಸಂದರ್ಭದಲ್ಲಿ ಏನಾಯ್ತು? ಆಂಬ್ಯುಲೆನ್ಸ್ ನವರು ಮಾಹಿತಿಯನ್ನ ಕೇಳಿದ್ರಿ, ಆ ಬಳಿಕ ಏನು ಉತ್ತರ ಬಂತು ಅಂತ?
ಇಲ್ಲ ನಾವು ಬ್ಯಾಂಗ್ಳೂರಿಂದ ನಾವು ಮ್ಯಾಂಗ್ಳೂರಿಗೆ ಕನೆಕ್ಟ್ ಮಾಡಿದ್ದೇವೆ ಆಂಬ್ಯುಲೆನ್ಸ್ಗೆ ಅಂತ. ಮ್ಯಾಂಗ್ಳೂರ್ನವರು ಕನೆಕ್ಟ್ ಆಗಿ ಈಗ ಆಂಬ್ಯುಲೆನ್ಸ್ ಇಲ್ಲ, ನಾವು ನಿಮಗೆ ಯಾವ್ದು ಹತ್ತಿರ ಆಗ್ತದೆ ವೈಗೆ ಬಜಾರ್ಗೆ. ನಾನು ಹೇಳಿದೆ ಕಂಕನಾಡಿ ಹತ್ತಿರ ಆಗ್ತದೆ, ಕಲ್ನಾಕಿದ ಹತ್ತಿರ ಆಗ್ತದೆ ಎಲ್ಲ ಹೇಳಿದ್ದೇನೆ. ಪಂಪಲ್ಲಿ ಹೋಗ್ಬೋದಾ ನಿಮ್ಗೆ ಆಂಬ್ಯುಲೆನ್ಸ್? ಆಯ್ತು ಸರ್ ಆಗ್ತದೆ, ಬರ್ತದೆ ಬೇಗ, ಅಲ್ಲಿಂದ ಸ್ವಲ್ಪ ಇರೋದು ಬರ್ತದೆ ವೈಗೆ ಬಜಾರ್ಗೆ. ಅಲ್ಲಿಂದ ಪುನಃ ಫೋನ್ ಮಾಡಿದ್ರು ಇಲ್ಲಿ ರಿಪೇರಿಯಲ್ಲಿದೆ ಆಂಬ್ಯುಲೆನ್ಸ್ ಅಂತ. ಕಂಕನಾಡಿಯಿಂದ ಕೂಡ ಅದೇ ಆಂಬ್ಯುಲೆನ್ಸ್, ಅಲ್ಲಿಂದ ಅದು ಸಹ ಇಲ್ಲ, ಬ್ಯುಸಿ ಆಗಿದೆ ಈಗ, ಒಂದು ಆಂಬ್ಯುಲೆನ್ಸ್ ಸಿಗುದಿಲ್ಲ, ನಿಮ್ಗೆ ಕಿನ್ನಿಗೋಳಿಂದ ಆಗ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲಿ ಈಗ ಅರ್ಧ ಗಂಟೆ ಆಯ್ತು, ಇಷ್ಟೋ ತನಕ ನಾವು ಟ್ರೈ ಮಾಡ್ತಾ ಇದ್ದೇವೆ, ಈಗ ಕಿನ್ನಿಗೋಳಿಯಿಂದ ಎಷ್ಟು ಸಮಯ ಆಗ್ತದೆ ನಮ್ಗೆ ಅಂತ. ಇನ್ನು ಎಷ್ಟು ಎಲ್ಲಿಂದ ಟ್ರೈ ಮಾಡಿದ್ರು ಒಂದು ಆಂಬ್ಯುಲೆನ್ಸ್ ಇಷ್ಟೋ ತನಕ ಬರ್ಲಿಲ್ಲ. ಒಂದು ಕಾಲ್ ಗಂಟೆ ತನಕ ಅಲ್ಲೇ ಇದ್ರು ಆ ಮನುಷ್ಯರು, ಎಲ್ಲ ಜನ ಸೇರಿದ್ದಾರೆ, ಒಂದು ರಿಕ್ಷಾದ ಸಹ ನಿಲ್ಲಿಸುದಿಲ್ಲ. ಮತ್ತೆ ಪೊಲೀಸ್ನವರು ಹೋಗುವಾಗ ಅವರಿಗೆ ನಿಲ್ಲಿಸಿ ನಾವು ಹೀಗೆ ಕೇಳಿದೆವು. ಮತ್ತೆ ಅವರು ಒಳ್ಳೆ ಮಾನವೀಯತೆ ಮೆರೆದ್ರು, ಪಾಪ ಅವರ ವ್ಯಾನ್ ಅಲ್ಲಿ ಹಾಕಿ ಅವರನ್ನು ಕೊಂಡೋದ್ರು. ಹೀಗೆ ಈ ಪರಿಸ್ಥಿತಿ ಅದು. ಈಗಲೇ ನಮ್ಗೆ ಆಂಬ್ಯುಲೆನ್ಸ್ ಸಿಗುದಿಲ್ಲ ಅಂದ್ರೆ ಎಂತ ಇದು ಒಂದು ಪರಿಸ್ಥಿತಿ. ಈಗ ಕರೋನಾದ ಇದು ಇರುವಾಗ ಒಂದು ಮನುಷ್ಯರಿಗೆ ಹೆಲ್ಪ್ ಮಾಡೋದಾದ್ರೂ ಹೇಗೂ ನಾವು, ನಮಗೀಗ ಅವಶ್ಯಕತೆ ಇರುವುದು ಆಂಬ್ಯುಲೆನ್ಸ್ ಮುಖ್ಯವಾಗಿ. ಅಂದ್ರೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲೇ ಸಿಗದಿದ್ರೆ ಪರಿಸ್ಥಿತಿ ಏನು ಅನ್ನುವಂಥದ್ದು. ಹೌದೌದು, ಅದು ಸರ್. ಅಂದ್ರೆ ಈಗ ಪೊಲೀಸರ ವಾಹನದಲ್ಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಪೊಲೀಸರಿಗೆ ದೊಡ್ಡ ಸಲಾಂ ಮಾಡ್ತೇವೆ ನಾವು. ಯಾಕೆಂದ್ರೆ ಒಂದು ಹೋಗುವವನ ಅವರಿಗೂ ಗೊತ್ತಿಲ್ಲ, ಅವರನ್ನು ನಿಲ್ಲಿಸಿ ನಾವು ಅವರು ಕೂಡಲೇ ನಿಲ್ಲಿಸಿ ಅದಕ್ಕೆ ಸ್ಪಂದನೆ ಕೊಟ್ರು. ಅವರ ಗಾಡಿಯಲ್ಲಿ ಹಾಕಿಕೊಂಡು ಹೋದ್ರು. ಓಕೆ, ಇನ್ನು ಅವರ ಪರಿಸ್ಥಿತಿ ಹೇಗಿದೆ? ಚೇತರಿಸಿಕೊಳ್ತಾ ಇದ್ದಾರಾ? ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದು? ಏನು ಈಗ ಈಗೊಂದು ಸುದ್ದಿ ಬಂತು, ಅವರು ತೀರಿ ಹೋದ್ರು ಅಂತ ಸುದ್ದಿ ಬಂತು ಸರ್. ಓಕೆ, ಅಂದ್ರೆ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಸಿಕ್ಕಿರ್ತಿದ್ರೆ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಡಾಕ್ಟರ್ ಹೇಳಿದ್ರು ಈಗ ಅರ್ಜೆಂಟ್ ನಮ್ಗೆ ಏನಾದ್ರು ಸಿಕ್ಕಿದ್ರೆ ಅವರು ಅರ್ಜೆಂಟ್ ಅದಕ್ಕೆ ಬೇಕು ಟ್ರೀಟ್ಮೆಂಟ್ ಬೇಕು, ಹಾರ್ಟ್ ಅಟ್ಯಾಕ್ ಇದು ಪ್ರಾಬ್ಲಮ್ ಅಂತ. ಅಂದ್ರೆ ಬಹುಶಃ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಇರುವಂತಹ ವಿಚಾರಗಳು ಎಲ್ಲ ಸಮಸ್ಯೆಗೆ ಕಾರಣ ಆಗಿದೆ ಅಂತ. ಹೌದೌದು. ಎಸ್, ನಿಜಕ್ಕೂ ಬೇಸರವನ್ನ ತರುವಂತಹ ವಿಚಾರ ಇದು. ಎಸ್, ಧನ್ಯವಾದಗಳು ಕವಿತಾ ಅವರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡದಕ್ಕಾಗಿ. ಎಸ್, ಅಂದ್ರೆ ಇಂತಹ ಸಂದರ್ಭದಲ್ಲಿ ಬಹುದು ಅನ್ನುವಂತಹ ವಿಚಾರಗಳು ಇಲ್ಲಿ ಇರುವಂತದ್ದು. ಅಂದ್ರೆ ಬಹುಶಃ ಹೊಯ್ಗೆ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ, ಒಬ್ಬ ವ್ಯಕ್ತಿ ಬಿದ್ದು ಗಾಯಗೊಂಡಿದ್ರು, ಅವರನ್ನು ಆಸ್ಪತ್ರೆಗೆ ಸಾಗಿಸಬೇಕಾದಂತಹ ಅವಶ್ಯಕತೆ ಇತ್ತು. ಅಂದ್ರೆ ಆರಂಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಆಂಬ್ಯುಲೆನ್ಸ್ಗೆ ಕರೆಯನ್ನ ಮಾಡಿದ್ರು. ಆರಂಭದಲ್ಲಿ 108 ಸಹಾಯವಾಣಿ ಏನಿದೆ ಅದಕ್ಕೆ ಕಾಲ್ ಕನೆಕ್ಟ್ ಆಗಿಲ್ಲ ಅನ್ನುವಂಥದ್ದು. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಅವರ ಮೂಲಕ ಪ್ರಯತ್ನವನ್ನ ಮಾಡಿದಾಗ ಬೆಂಗಳೂರು ಕಂಟ್ರೋಲ್ ರೂಮ್ ಇಂದ ಸ್ಥಳೀಯರಿಗೆ ಕರೆ ಬರುತ್ತೆ. ಅವರು ಬೇಕಾದಂತಹ ಡೀಟೇಲ್ಸ್ ಎಲ್ಲವನ್ನು ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ವಿಚಾರಗಳು, ಈಗ ಸ್ಥಳೀಯವಾಗಿ ಆಂಬ್ಯುಲೆನ್ಸ್ಗಳು ಲಭ್ಯ ಆದ ಕೂಡಲೇ ನಾವು ಕಳಿಸ್ತೇವೆ ಅನ್ನುವಂಥದ್ದು. ಆದರೆ ಅಷ್ಟರಲ್ಲಾಗಲೇ ಸಮಯ ಮೀರಿ ಹೋಗಿತ್ತು. ಕೊನೆಗೆ ಪೊಲೀಸರೇ ತಮ್ಮ ವಾಹನದಲ್ಲಿ, ಪಾಂಡೇಶ್ವರ ಠಾಣೆಯ ಪೊಲೀಸರೇ ತಮ್ಮ ಪೊಲೀಸ್ ವಾಹನದಲ್ಲಿ, ಗಸ್ತು ವಾಹನದಲ್ಲಿ ಆ ಒಂದು ಬಿದ್ದು ಗಾಯಗೊಂಡಿದ್ದಂತಹ ವ್ಯಕ್ತಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎನ್ನುವಂತಹ ವಿಚಾರ. ಇಲ್ಲಿ ಪೊಲೀಸರು ಅಂತಿಮವಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಬಹುಶಃ ಇಂತಹ ಸನ್ನಿವೇಶಗಳಲ್ಲಿ ಇಂತಹ ಪ್ರಕರಣಗಳು ನಡೀಬಾರದು. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅನಾರೋಗ್ಯಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಾದ್ರೆ ಖಾಸಗಿ ವಾಹನಗಳಲ್ಲಿ ಹೋಗಬಹುದು. ಆದ್ರೆ ಇಂತಹ ಸಂದರ್ಭದಲ್ಲಿ ಖಾಸಗಿ ವಾಹನಗಳಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಕಷ್ಟಕರ. ಯಾಕಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ಗಳಿರುತ್ತೆ, ಅಲ್ಲಿ ತಪಾಸಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಅಲ್ಲೂ ಕೂಡ ಕೆಲವೊಂದು ಗೊಂದಲಗಳು, ಒತ್ತಡಗಳೆಲ್ಲವೂ ಕೂಡ ಇರುತ್ತೆ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳು ತಕ್ಷಣವಾಗಿ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೆರವನ್ನ ಮಾಡಬೇಕು. ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ಬೇಸರದ ಸಂಗತಿಯಾಗಿದೆ.
ಎಸ್, ಮಂಗಳೂರಿನಲ್ಲಿ ನಿನ್ನೆ ಪಾಸಿಟಿವ್ ಆಗಿ ಕಂಡು ಬಂದಂತಹ 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಶಕ್ತಿನಗರ ಪ್ರದೇಶದಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಆಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೀಲ್ ಡೌನ್ ಆಗಿರುವಂತಹ ಕಕ್ಕೆಬೆಟ್ಟು ಪ್ರದೇಶ ಏನಿದೆ ಆ ಒಂದು ವ್ಯಾಪ್ತಿಯಲ್ಲಿ ಈಗ ಕ್ರಿಮಿನಾಶಕವನ್ನ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸಿಂಪಡಣೆ ಮಾಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಿಂಪಡಣೆ ಮಾಡುವಂತಹ ಕಾರ್ಯವನ್ನ ಮಾಡಿದ್ದಾರೆ. ನಿನ್ನೆ ಶಕ್ತಿನಗರದ ನಿವಾಸಿಗಳಾದಂತಹ ತಾಯಿ ಮತ್ತು ಮಗನಲ್ಲಿ ಸೋಂಕು ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ನಿನ್ನೆ ಮಧ್ಯಾಹ್ನದಿಂದಲೇ ಈ ಒಂದು ಪ್ರದೇಶವನ್ನ ಟೋಟಲ್ ಆಗಿ ಸೀಲ್ ಡೌನ್ ಮಾಡಲಾಗಿತ್ತು. ಇದೀಗ ಆ ಒಂದು ಪ್ರದೇಶದಲ್ಲಿ ಅಂದರೆ ಸ್ಥಳೀಯರು ಆತಂಕಕ್ಕೆ ಒಳಗಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡುವಂತಹ ಕೆಲಸ ಕಾರ್ಯಗಳು ಇದೀಗ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅದಕ್ಕಾಗಿ ರೂಪಿಸಲಾದಂತಹ ವಿಶೇಷ ವಾಹನದಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಮಾಡುವಂತಹ ಕಾರ್ಯ ಇದೀಗ ನಡೀತಾ ಇದೆ. ಎಸ್, ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.